ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಅವರು ಏಕಕಾಲದಲ್ಲಿ ತಮ್ಮ ಕ್ಷೇತ್ರಾದ್ಯಂತ 7 ಕಡೆಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಎಜೆ ಆಸ್ಪತ್ರೆಯ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಬಿಬಿ ಮಂಜುನಾಥ್ ಅವರು ಕೋವಿಡ್ ಕೇರ್ ಸೆಂಟರ್ ಅನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೊರೋನಾ ಎರಡನೇ ಅಲೆ ದೇಶದಲ್ಲಿ ಪ್ರಬಲ ಪರಿಣಾಮವನ್ನು ಬೀರುತ್ತಿದೆ. ಸೋಂಕಿತರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಿದ್ದು, ಜನರು ಈ ಸಂದರ್ಭದಲ್ಲಿ ಜಾಗರೂಕರಾಗಿರಬೇಕು. ಜನರಿಗೆ ತುರ್ತು ಸಂದರ್ಭದಲ್ಲಿ ಅವಶ್ಯಕತೆ ಇರುವ ಆಕ್ಸಿಜನ್ ಬೆಡ್ ಸಹಿತ ಅಗತ್ಯ ವೈದ್ಯಕೀಯ ಸೌಲಭ್ಯ ಒದಗಿಸಲು ಮೊಯ್ದೀನ್ ಬಾವಾ ಅವರು ಕೈಗೊಂಡ ಕ್ರಮ ಶ್ಲಾಘನೀಯ. ಮನೆಗಳಲ್ಲಿ ಒಬ್ಬರಿಗೆ ಕೊರೋನಾ ಬಂದರೆ ಅದು ಇತರರಿಗೂ ಹರಡುವ ಸಾಧ್ಯತೆ ಇದ್ದು, ಅವರನ್ನು ಪ್ರತ್ಯೇಕಿಸಿ ಚಿಕಿತ್ಸೆ ನೀಡುವ ಕೆಲಸವನ್ನು ಇಂತಹ ಕೋವಿಡ್ ಕೇರ್ ಸೆಂಟರ್ ಮಾಡುತ್ತಿದೆ ಎಂದು ಹೇಳಿದರು. ಕೋವಿಡ್ ಕೇರ್ ಸೆಂಟರ್ ತುಂಬ ಒಳ್ಳೆಯ ಕೆಲಸ. ಯಾಕೆಂತಂದರೆ ಜನಗಳಿಗೆ ಒಂದು ರೀತಿ ಭಯ ಇದೆ ಕೋವಿಡ್ ಬಗ್ಗೆ. ಆಗ ಇಲ್ಲಿಗೆ ಬಂದು ಒಂದು ಪ್ರಥಮ ಚಿಕಿತ್ಸೆ ತಗೊಂಡು ಅವ್ರಿಗೆ ಏನಾದರೂ ಬೇರೆ ಹಾಸ್ಪಿಟ್ಲಿಗೆ ಡೈರೆಕ್ಷನ್ ಬೇಕಾದರೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ಏನಾಗಿದೆ, ಇಲ್ಲಿ ಆಲ್ಮೋಸ್ಟ್ 10-12 ಬೆಡ್ ಇದೆಯಲ್ಲ, 10-12 ಬೆಡ್ಗೆ ಆಕ್ಸಿಜನ್ ಸಮೇತ ಎಮರ್ಜೆನ್ಸಿಗಳಿಗೆ ಏನಾದರೂ ಹಾಸ್ಪಿಟಲೈಸೇಷನ್ ಮಾಡಬೇಕಾದ್ರೂ ಆ್ಯಂಬುಲೆನ್ಸ್ ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಫೆಸಿಲಿಟೀಸ್, ಇದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ. ನಾನು ನಮ್ಮ ನೆಚ್ಚಿನ ನಾಯಕರಾದ ಮೊಯ್ದೀನ್ ಬಾವಾ ಅವರು ಮತ್ತು ಇಲ್ಲಿನ ಎಲ್ಲ ಜಮಾತಿನ ಎಲ್ಲ ಸಿಬ್ಬಂದಿಗಳು ಬಹಳ ಶ್ರಮದಿಂದ ಅವರು ಕೆಲಸ ಮಾಡಿ ಈ ರೀತಿ ಎಲ್ಲ ಸಂಘಟನೆಗಳೆಲ್ಲ ಸೇರಿ ಮಾಡಿರುವಂಥ ಕೆಲಸ ಬಹು ಅದ್ಭುತವಾದ ಕೆಲಸ. ಸಮಾಜ ಸೇವೆಯನ್ನು ನಾವು ನಿಜವಾಗ್ಲೂ ಅದನ್ನು ಹೊಗಳಬೇಕು. ಇದನ್ನು ನಾನು ಹೇಳೋದೇನೆಂದರೆ, ಈ ಪಬ್ಲಿಕ್ಸು ಅಂದರೆ ಜನಗಳು ಇದರ ಯಾರಿಗೂ ರೋಗ ಬರೋದು ಬೇಡ, ಯಾರಿಗಾರು ಬಂದರೆ ಅವರು ಇದನ್ನು ಯುಟಿಲೈಸ್ ಮಾಡಿದ್ರೆ ಆವಾಗ ಒಂದು ಹೆಲ್ಪ್ ಆಗುತ್ತೆ. ಬಳಿಕ ಮಾತನಾಡಿದ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಅವರು, ಕೋವಿಡ್ ಕೇರ್ ಸೆಂಟರ್ ಜನರ ಪ್ರಾಣ ಉಳಿಸುವ ನಿಟ್ಟಿನಲ್ಲಿ ನನ್ನ ಸಣ್ಣ ಪ್ರಯತ್ನ. ಇದರಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಬೆರೆಸಬೇಡಿ. ಇಲ್ಲಿ ಯಾವುದೇ ಜಾತಿ ಧರ್ಮದ ವಿಚಾರಕ್ಕೆ ಅವಕಾಶವಿಲ್ಲ. ನನ್ನ ಕ್ಷೇತ್ರದ 7 ಕಡೆಗಳಲ್ಲಿ ಸ್ಥಳೀಯ ಮಸೀದಿ, ಕಮ್ಯುನಿಟಿ ಹಾಲ್, ಸಂಘ ಸಂಸ್ಥೆಗಳು ನೀಡಿದ ಸ್ಥಳದಾನದಲ್ಲಿ ನನ್ನ ವೈಯಕ್ತಿಕ ಖರ್ಚಿನಿಂದ ಬೆಡ್, ಆಕ್ಸಿಜನ್, ವೈದ್ಯರು, ನರ್ಸ್, ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಎಲ್ಲವನ್ನ ಒದಗಿಸಿದ್ದೇನೆ. ಇಲ್ಲಿ ಬರುವ ಜನರು ಶೀಘ್ರ ಗುಣಮುಖರಾಗಿ ತಮ್ಮ ಮನೆಗಳಿಗೆ ತೆರಳುವಂತಾದರೆ ನನ್ನ ಶ್ರಮ ಸಾರ್ಥಕ ಎಂದು ಹೇಳಿದರು. ಇಲ್ಲಿಗೆ ಬೇಕಾದಂತಹ ಕೇರ್ ಸೆಂಟರ್ನ ವ್ಯವಸ್ಥೆಗಳನ್ನು, ಅದು ಬೆಡ್ಡಿನಿಂದ ಹಿಡಿದು, ಬೆಡ್ಶೀಟ್ನಿಂದ ಹಿಡಿದು, ಪಿಲ್ಲೋದಿಂದ ಹಿಡಿದು, ಆಕ್ಸಿಜನ್ ಸಿಲಿಂಡರ್ನಿಂದ ಹಿಡಿದು, ಅವರಿಗೆ ಬೇಕಾದಂತಹ ಸ್ಯಾನಿಟೈಸರು, ಮಾಸ್ಕು, ಡಾಕ್ಟ್ರು, ಗ್ಲೂಕೋಸು, ಅದೇ ಥರ ನರ್ಸ್ಗಳು 24/7 ಏನು ಸರ್ಕಾರದ ಆದೇಶ ಇದೆ, ಏನು ಜಿಲ್ಲಾಡಳಿತದ ಆದೇಶ ಇದೆ, ಅದರ ಪ್ರಕಾರನೇ ಇವತ್ತು ಈ ಒಂದು ಕೇಂದ್ರವನ್ನು ಇಲ್ಲಿ ನನ್ನ ಸ್ವಂತ ಖರ್ಚಿನಲ್ಲಿ ಬಂದರೆ ಸ್ಥಳದಾನ ಮಾತ್ರ ಇವರು ಮಾಡಿದ್ದಾರೆ. ಆ ಬಾಕಿದ ವ್ಯವಸ್ಥೆಗೆಲ್ಲ ನನ್ನ ಖರ್ಚಿನಲ್ಲಿ ನಾನು ಮಾಡುವಂಥ ಕೆಲಸವನ್ನು ದೇವರ ಕೆಲಸ ಅಂತೇಳಿ ಜನರಿಗೆ ನಾವು ಕೊರೋನಾದ ಸಂದರ್ಭದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಜನರ ರೋಗವನ್ನು ಗುಣಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಿದ್ದೇವೆ. ಈ ಸಂದರ್ಭ ಕಾಟಿಪಳ ಜಮಾತಾಧ್ಯಕ್ಷ ಅಹಮದ್ ಬಾವಾ, ಸೈಫುಲ್ಲಾ, ಬಶೀರ್ ಅಹಮದ್, ಅಯೂಬ್, ಕಾಟಿಪಳ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಹುಸೇನ್ ಕಾಟಿಪಳ, ಅಬ್ದುಲ್ ನಾಸಿರ್, ಹ್ಯಾರಿಸ್ ಬೈಕಂಪಾಡಿ ಮತ್ತಿತರರು ಉಪಸ್ಥಿತರಿದ್ದರು.